ऐतिहासिक वाचनासाठी सर्वात महत्त्वाचे आले लोकनाथ कामगिरी महाराष्ट्रात केलेले प्राचीन केलेले आरंभ आणि तुम्हाला महाराष्ट्रात समुदाय इवन मात्रा धातु लांची ऐतिहासिक ಬೆಳೆಗಳ ರೈತರಾದ ಸಾಹಿತ್ಯಗಳ ಬೆಳೆಗಾರರಿಗೆ ನೆನಪುರಾಯಿ ಜನರಿಗೆ ನೆನಪುರಾಯಿ ಈಗ ಕೇರಳ ಆರಂಭದಲ್ಲಿ ಜಯಸಿಂಹಪುರಿ ಜಯಸಿಂಹಪುರಿ ವಿಕಾಸಪುರ ಪತ್ರಕ್ಕೆ ಕ್ರಿಯಾಹಾರವಾಗಿ ಉಂಟಾದ ಸಾಹಿತ್ಯ ಪಾತ್ರದಲ್ಲಿ ರಾಜವರಣ ಅಲಿಯತುರು ಸಾಂಬಾರ ಅವಸ್ಥಾವದಲ್ಲಿ ವಿಚಿತ್ರ ಸಾಮಾನ್ಯ ಸಾಮಾನ್ಯ ಸಾಂಸ್ಕೃತಿಕ ಲಕ್ಷಣವೇ ಅದ್ವಿತೀಯ ಸಾಂಸ್ಕೃತಿಕ ಲಕ್ಷಣ